ಹೇಳು ಬಂಗಾರ. ಚಿನ್ನ, ಯಾಕೋ ನಿನ್ನಿಂದ ನೀನು ತುಂಬ ನೆನಪಾಗ್ತಾ ಇದೆಯಾ? ಹೌದಾ ಬಂಗಾರ, ನನಗೂ ಅಷ್ಟೇ. ಈ ಹಾಳಾದ ಕೆಲಸದ ಟೆನ್ಷನಲ್ಲಿ ನಿಂಗೆ ಕಾಲ್ ಮಾಡೋಕ್ಕಾಗಿಲ್ಲ, ಸಾರಿ. ಚಿನ್ನ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಬಂಗಾರ, ದುಡ್ಡಿನ ವಿಷಯ ಅಂದ್ಬಿಟ್ಟು ಬೇರೆ ಏನಾದರೂ ಕೇಳು. ಅದು ಆ್ಯಕ್ಚುಲಿ ನನಗೆ ದುಡ್ಡೇ ಬೇಕಾಗಿತ್ತು. ಮೊದಲೇ ಹೇಳಿದ್ನಲ್ಲ, ಕ್ಯಾಶ್ ಒಂದು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ. ಓ ಹಾಗಾ? ಪರವಾಗಿಲ್ಲ ಬಿಡು ಚಿನ್ನ. ಕ್ಯಾಶ್ ಇಲ್ದಿದ್ರೆ ಗೋಲ್ಡ್ ಆದ್ರೂ ನಡೆಯುತ್ತೆ. ವಾಟ್? ಆರ್ ಯು ಮ್ಯಾಡ್? ಎಸ್, ಐ ಆಮ್ ಮ್ಯಾಡ್ಲಿ ಇನ್ ಲವ್ ಚಿನ್ನ. ನಿನ್ನ ಪ್ರೀತಿಲಿ ನಾನು ಹುಚ್ಚನಾಗಿದ್ದೇನೆ. ನೀನೇ ನನ್ನ ಚಿನ್ನ, ನಾನೇ ನಿನ್ನ ಪಾಲಿನ ಬಂಗಾರ. ಹೀಗಿರುವಾಗ ಕತ್ತಲ್ಲಿ ಹಾಕ್ಕೊಂಡಿರೋ ಗೋಲ್ಡ್ ಚೈನ್ಗೆ ಏನಾದರೂ ವ್ಯಾಲ್ಯೂ ಇದೆಯಾ? ದಿಸ್ ಇಸ್ ರಿಡಿಕ್ಯುಲಸ್. ನಿಂಗೆ ಗೋಲ್ಡ್ ಚೈನ್ ವ್ಯಾಲ್ಯೂ ಮೇಲೇ ಕಣ್ಣು, ಆದ್ರೆ ನನಗಿದು ಪ್ರೆಷಿಯಸ್, ಅಮ್ಮನ ಪ್ರೀತಿಯ ನಿಶಾನೆ. ಚಿನ್ನ, ಹೆದರ್ಬೇಡ. ನಾನು ಅದನ್ನು ಮಾರೋದಿಲ್ಲ. ಬ್ಯಾಂಕಲ್ಲಿ ಜೋಪಾನವಾಗಿ ಅಡ ಇಡ್ತೀನಿ. ಬೇಡ ಬೇಡ, ಈ ಗೋಲ್ಡ್ ಚೈನ್ ನನ್ನ ಕತ್ತಲ್ಲೇ ಜೋಪಾನವಾಗಿದೆ. ಹಾಗಾದರೆ ನೀನು ನನಗೆ ಹೆಲ್ಪ್ ಮಾಡಲ್ವಾ? ಅಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಎಷ್ಟು ಸಲ ನನ್ನ ಹತ್ರ ಸಾಲ ತಗೊಂಡಿದ್ಯಾ? ಒಂದು ಸಾರಿನಾದರೂ ವಾಪಸ್ ಕೊಟ್ಟಿದ್ಯಾ? ಲವರ್ ಅಂತ ಬೇರೆ ಹೇಳ್ಕೊತಿದ್ಯಲ್ಲ, ಇಷ್ಟರವರೆಗೆ ₹1 ಆದರೂ ನನಗೋಸ್ಕರ ಖರ್ಚು ಮಾಡಿದ್ಯಾ? ಹಾಂ, ನನ್ನ ಪ್ರೀತಿನ ದುಡ್ಡಲ್ಲಿ ಅಲಿತಾ ಇದೆಯಾ? ಇದು ತುಂಬ ಅನ್ಯಾಯ. ಈಗ ಲಾಕ್ಡೌನ್ ಬೇರೆ, ಕೈಯಲ್ಲಿ ಕಾಸಿಲ್ಲ. ನಿಂದು ವರ್ಕ್ ಫ್ರಮ್ ಹೋಮ್, ನಂದು ಫ್ರಮ್ ಹೋಮ್, ನೋ ವರ್ಕ್, ಕೆಲಸನೇ ಇಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋಣ ಅಂತ ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮಾತ್ರ ಇದೆ. ಅಯ್ಯೋ ಬಂಗಾರ, ಏನೂ ತಿಂದೆ ಉಪವಾಸ ಇದೆಯಾ? ಸರಿ, ಎಷ್ಟು ಬೇಕು? 2K. ಥ್ಯಾಂಕ್ ಯು ಚಿನ್ನ.